जोर लगा के ऐसा. Good job. Casual vlog. Hello, hi, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ and this is my lovely husband. Welcome to my YouTube channel. ಫ್ರೈಡೇ ಅಂದಮೇಲೆ ರಜಾ ದಿನ ನಾವು ಲೇಟ್ ಆಗಿ ಎದ್ದೇಳ್ತೀವಿ. ಇವಾಗ 1 o'clock ಆಗಿದೆ. ಎದ್ಬಿಟ್ಟು ನಾನು ಶುಕ್ರವಾರ ಅಂದಮೇಲೆ ದೇವ್ರ ಪೂಜೆ ಮಾಡಬೇಕು. ನಾನು ಶುಕ್ರವಾರ ಪೂಜೆ ಆಯಿತು. ಇವರು ಫಸ್ಟ್ ಎದ್ದ ತಕ್ಷಣ ಏನು ಮಾಡ್ತಾರೆ? ನಾನು ಶುಕ್ರವಾರ ಈಗ ವಿಡಿಯೋ ಹಾಕಿದಾರಲ್ಲ 12 ಗಂಟೆಗೆ ಅದು ನೋಡ್ತಾ ಇದ್ದೆ. ಈಗ ವಿಡಿಯೋ ನೋಡಿದೆ. ಫಸ್ಟ್ ಥಿಂಗ್ ಅದನ್ನೇ ಮಾಡ್ತಾರೆ ಅವರು. ಆ ವಿಡಿಯೋ ನೋಡ್ತಾರೆ, ಕಂಪ್ಲೀಟ್ ಆಗಿ ನೋಡ್ತಾರೆ ಅಂಡ್ ಮೀನ್ ವೈಲ್ ಕಾಫಿ ರೆಡಿ ಆಗ್ತಾ ಇರುತ್ತೆ. ಯಮ್ಮಿ ಯಮ್ಮಿ. ಅಂಡ್ ನನ್ನ ಎಂಟೈರ್ ಡೇ ಇವತ್ತು ಏನು ಪ್ಲಾನ್ ಇದೆ, ಫ್ರೈಡೇಸ್ ಬಂದಾಗ ನಾವು ಏನು ಮಾಡ್ತೀವಿ, ರಜಾ ದಿನ ಹೇಗೆ ಟೈಮ್ನ ಯುಟಿಲೈಸ್ ಮಾಡ್ತೀವಿ ಅಂತ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನನಗೆ 1 ಸ್ಪೂನ್ ರೇಚ್ ಕಾಫೀಸ್ ಹಾಕೋತೀನಿ ಬಿಕಾಸ್ ದಿಸ್ ಇಸ್ ಯಮ್ಮಿ ಯಮ್ಮಿ ಆ್ಯಂಡ್ ಡೆಲಿಷಿಯಸ್ ಬಬಲ್ ಗಮ್ ಮತ್ತು ವೆನಿಲಾ ಫ್ಲೇವರ್. ದೀಪು ಅವ್ರಿಗೆ 1 ಸ್ಪೂನ್ ಅಷ್ಟು ವೆನಿಲಾ, ಅವ್ರದ್ದು ಇಂಪಲ್ಸ್ ಕಾಫಿ. ಇಬ್ರದ್ದು ಬೇರೆ ಬೇರೆ ಕಾಫಿ ಬ್ರ್ಯಾಂಡ್. ಖಾಲಿ ಆಗ್ತಾ ಇದೆ ನೋಡಿ. ದಿಸ್ ಇಸ್ ಯಮ್ಮಿ. ಎಷ್ಟು ಬೇಗ ಇದ್ರೂ ನಾನು ದೀಪ ಅವ್ರ ಜೊತೆನೇ ಕಾಫಿ ಕುಡಿತೀನಿ ಬಿಕಾಸ್ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಚಿಟ್ ಚಾಟ್ ಮಾಡ್ತಾ ಕಾಫಿ ಕುಡಿಯೋ ಮಜಾನೇ ಬೇರೆ. ಪ್ರತಿದಿನ ಬೆಳಿಗ್ಗೆ ನಮ್ಮದು ಮಾರ್ನಿಂಗ್ ಡ್ರಿಂಕ್ ಆದಮೇಲೆ ಕಾಫಿ ಆದಮೇಲೆ ಫಸ್ಟ್ ಮಾಡೋ ಕೆಲಸ ಇತ್ತೀಚೆಗೆ ಯೋಗ. 15 ಮಿನಿಟ್ಸ್ ಎಲ್ಲ ಇರ್ತಾರೆ. ಆ 15 ಮಿನಿಟ್ಸ್ ನಾವು ಒಂದು ಯೋಗ ಮಾಡ್ತೀವಿ. ಅದಾದಮೇಲೆ ಇನ್ನೊಂದು ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತೀವಿ. ಅದಾದಮೇಲೆ ಇವರು ಬ್ಯಾಕ್ಗೆ ಮತ್ತು ಇಡೀ ಬಾಡಿಗೆ ಯೋಗ ಮಾಡ್ತಾರೆ ಸ್ವಲ್ಪ ಹೊತ್ತು. ನಾನು ಡೈಲಿ ಮನೆಯಲ್ಲೇ ವರ್ಕೌಟ್ ಮಾಡ್ತೀನಿ. ಸರ್ ಉಸಿರಾಟ ಅದೇ ರೀತಿಯಲ್ಲಿ ವೈಬ್ರೇಷನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. 15 ನಿಮಿಷ ಯಾವುದೇ ಗಲಾಟೆ ಗಿಜಿಗಿಜಿ ಇಲ್ಲದೆ ಸೈಲೆಂಟ್ ಆಗಿರೋಂಥ ವಾತಾವರಣದಲ್ಲಿ ನಮಗೆ ನಾವೇ ಟೈಮ್ ಕೊಟ್ಟಾಗ ತುಂಬಾನೇ ಡಿಫ್ರೆಂಟ್ ಅನುಭವ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಇದಾದ್ಮೇಲೆ 5 ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ತೀವಿ. ನಾವೇನಕ್ಕೆ ಈ ಮೂಗ್ ಇಟ್ಕೊಂಡು ಹಿಂಗೆ ಬ್ರೀದ್ ಮಾಡ್ತೀವಿ? ಐ ಮೀನ್ ಆಬ್ವಿಯಸ್ಲಿ ಅವ್ರಿಗೆ ಡೌಟ್ ಇರುತ್ತೆ ಯಾಕೆ ಅಂತ. ರೈಟ್ ಸೈಡ್ ಏರ್ ಫ್ಲೋ ಆ್ಯಕ್ಟಿವೇಟ್ ಮಾಡಬೇಕು. ರೈಟ್ ಸೈಡ್ ನೋಸಿಂದ ನರ್ವ್ಸ್ ಕನೆಕ್ಟ್ ಆಗಿದೆ. ಪ್ಯಾರಾಸಿಂಪಥೆಟಿಕ್ ಅಂದರೆ ರಿಲ್ಯಾಕ್ಸೇಷನ್. ಸೊ ರಿಲ್ಯಾಕ್ಸೇಷನ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ ರೈಟ್ ಸೈಡ್ ಬ್ರೀತಿಂಗ್ ಮಾಡ್ತೀವಿ. ಈ ಕಡೆ ಮಾಡಿದ್ರೆ ಏನಾಗುತ್ತೆ? ಅದು ಲೆಫ್ಟ್ ಸೈಡು ಸಿಂಪಥೆಟಿಕ್ಕಿಗೆ ಕನೆಕ್ಟ್ ಆಗಿದೆ. ಸೊ ಅದು ಆಂಗ್ಸೈಟಿ ಟ್ರಿಗರ್ ಮಾಡುತ್ತೆ ಅಂತ ಡಾಕ್ಟರ್ ಹೇಮಂತ್ ಭಾರ್ಗವ್ ಅಂತ ಇದ್ದಾರೆ, ನಿಮ್ಯಾನ್ಸ್, ಅವ್ರು ಹೇಳಿದ ನನಗೆ. ಅವರನ್ನು ಫಾಲೋ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಟೈಮ್ ಶೇವ್ಗೆ ಉಪ್ಪಿಟ್ಟು ಇವತ್ತು. ಇದು ಮಾಡಿರೋದು ನಿನ್ನೆ ಅಲ್ಲ ಮೊನ್ನೆ ಫ್ರಿಜ್ಜಲ್ಲಿ ಇಟ್ಟಿದೆ, ಯಾಕಂದರೆ ಜಾಸ್ತಿ ಆಗಿತ್ತು ಅಂತ. ಅದನ್ನು ಇವಾಗ ಇಬ್ಬರು ಶೇರ್ ಮಾಡ್ತೀವಿ. ನೀವು ಹಾಗೇನ ಹೇಳಿ, ಜಾಸ್ತಿ ಏನಾದರೂ ಉಳಿದ್ರೆ ಅದನ್ನು ವೇಸ್ಟ್ ಮಾಡದೆ ಮತ್ತೊಂದು ದಿನ ತಿಂತೀರಾ ಅಂತ. ದೀಪು ಅವರು ಯೋಗ ಮಾಡ್ತಾ ಇದ್ದಾರೆ. ನಾನು ಐಲೆನ್ಸ್ ಹಾಕಿದಾಯಿತು. ನಿಮಗೆ ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕಾ? ಐಲೆನ್ಸ್ ಹೇಗೆ ಹಾಕೋದು, ಹೇಗೆ ತೆಗೆಯೋದು, ಎಷ್ಟು ಸಮಯ ಇಡಬೇಕು ಆ್ಯಂಡ್ ಇದನ್ನು ಎಷ್ಟು ಸತಿ ಯೂಸ್ ಮಾಡ್ಬೋದು, ಇದು ಹಾಕಿದ್ರೆ ಒಳ್ಳೇದಲ್ವಾ, ಎಲ್ಲ ಡೀಟೇಲ್ಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೋಸ್ಕರ ಆ ವಿಡಿಯೋ ಮಾಡ್ತೀನಿ ನಾನು. ಇವಾಗ ನಾನು ಏನದು ಮಧ್ಯಾಹ್ನಕ್ಕೇನು ಆಲೂ ಪರಾಟ ಮಾಡಬೇಕು ಅಂತ ಚೆನ್ನಾಗಿ ಹಿಟ್ಟನ್ನೆಲ್ಲ ಕಲಸಿ ಹಂಗಿಟ್ಟಿದ್ದೀನಿ. ಟೈಟ್ ಬಾಕ್ಸಲ್ಲಿ ಹಾಕಿ ಅದು ಚೆನ್ನಾಗಿ ಇದಾಗುತ್ತಂತೆ, ಫ್ಲಫಿ. ಮೀನ್ಮೇಲೆ ನಾನು ಮೇಕಪ್ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಔಟ್ಫಿಟ್ ಎಲ್ಲ ಯೋಚನೆ ಮಾಡ್ತೀನಿ ಯಾವುದು ಅಂತ. ಇವತ್ತು 1 2 3 4 ವಿಡಿಯೋ ಇದೆ.
ಶುಕ್ರವಾರ ಅಲ್ಲ, ಸೊ ತಲೆಗೆ ಸ್ನಾನ ಮಾಡಿದ್ದೆ. ಆ್ಯಂಡ್ ದೀಪ ಅವರು ಫ್ರೈಡೇ ಮಾತ್ರ ರಜಾ ಇರೋದಲ್ವಾ, ಸೊ ವಿಡಿಯೋ ಸ್ಕೆಡ್ಯೂಲ್ ಮಾಡಿರೋದನ್ನು ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಬ್ಲೋ ಡ್ರೈ ಆ್ಯಂಡ್ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತೀನಿ. ಕೂದಲು ಎಲ್ಲ ಸೆಟ್ ಆದಮೇಲೆ ಮೇಕಪ್ ಸ್ಟಾರ್ಟ್. ನನಗೆ ಇತ್ತೀಚೆಗೆ ಗ್ಲೋವಿ ಇಫೆಕ್ಟ್ ಮೇಕಪ್ ತುಂಬಾ ಇಷ್ಟವಾಗ್ತಾ ಇದೆ. ಸೊ ಹಾಗಾಗಿ ಜಾಸ್ತಿ ಸಿರಮ್ನ ಹಚ್ಕೋತೀನಿ. ಡೀಟೇಲ್ ಆಗಿ ಇದರಲ್ಲಿ ಏನು ತೋರಿಸಲ್ಲ, ಬಿಕಾಸ್ ಇದಕ್ಕಾಗಿ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕು ಅಂದರೆ ಆ ವಿಡಿಯೋನ ರೆಫರ್ ಮಾಡಿ ನನ್ನ ಮೇಕಪ್ ಟ್ಯುಟೋರಿಯಲ್ಗಾಗಿ. ಸೊ ಬೇಗ ರೆಡಿ ಆಗೋಣ, ಬಿಕಾಸ್ ನಾವು ವಿಡಿಯೋ ಶೂಟಿಂಗ್ ಮಾಡಬೇಕು. ಆದರೆ ಇಷ್ಟರಲ್ಲೇ ಹೊಟ್ಟೆ ಹಸಿತ್ತು. ವಿ ಬೋತ್ ಡಿಸೈಡೆಡ್ ಲಂಚ್ ಮಾಡೋಣ ಫಸ್ಟ್. ಇವತ್ತು ಲಂಚ್ಗೆ ಆಲೂ ಪರಾಟ. ನಮ್ಮಿಬ್ಬರಿಗೆ ಇದು ತುಂಬಾ ಇಷ್ಟವಾಗುತ್ತೆ. ಆದರೆ ಲೈಫಲ್ಲೆಲ್ಲನೂ ಪರ್ಫೆಕ್ಟಾಗಿ ಬರುತ್ತಾ ಎಲ್ಲ ಸತಿ? ಖಂಡಿತವಾಗ್ಲೂ ಇಲ್ಲ. ಅದು ನನಗೂ ಆಯಿತು. ಇಷ್ಟು ದಿನ ಈ ಥರ ಆಗಿಲ್ಲ. ಅದು ಹಿಟ್ಟು ನೀರಾಯ್ತಲ್ಲ, ಫ್ರಿಜ್ಜಲ್ಲಿ ಇತ್ತಲ್ಲ, ಅದಕ್ಕೆ ಅದೇ ಇವತ್ತೇ ಹಿಂಗಾಗಬೇಕಾ? ವಿಡಿಯೋ ಮಾಡೋದಿದ್ದಾನೆ ಫ್ಲಾಪ್ ಶೋ. ತಪ್ಪುಗಳು ಆಗೋದು ಸಹಜ. ಇದರಿಂದ ಕಲಿತೀವಿ, ತಿದ್ಕೊಳ್ತೀವಿ. ಮುಂದಿನ ಸತಿಗೆ ಚೆನ್ನಾಗಾಗತ್ತೆ. ದೀಪು ಅವ್ರಿಗೆ ಹೆಂಗಿದ್ರು ತಿಂತಾರೆ, ಬಟ್ ರುಚಿಯಾಗಿರಬೇಕು. ಬಟ್ ನನಗೆ ಆದಷ್ಟು ಪರ್ಫೆಕ್ಟ್ ಶೇಪಲ್ಲಿ ಇದ್ರೆ ಖುಷಿ ಆಗುತ್ತೆ. ಬಟ್ ಇಟ್ಸ್ ಓಕೆ. ಹಾಯ್, ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದೆ, ರೆಡಿಯಾಗಿ ಕೂತಿದ್ದೀನಿ. ದೀಪು ಅವರು ರೆಡಿ ಆಗ್ತಾ ಇದ್ದಾರೆ. ನಾವು ಒಂದು ವಿಡಿಯೋ ಶೂಟಿಂಗ್ ಮಾಡಿದ್ವಿ ನ್ಯೂರಾಲಜಿ ಬಗ್ಗೆ. ಅವರು ಡಾಕ್ಟರ್ ಹೇಗಾದರೂ, ಎಷ್ಟೆಲ್ಲ ಕಲಿಬೇಕಾಗುತ್ತೆ, ಎಷ್ಟು ಫೀಸ್ ಇರುತ್ತೆ ಈ ಒಂದು MBBS ಕೋರ್ಸ್ ಮಾಡೋದಕ್ಕೆ, ಆಮೇಲೆ ಎಷ್ಟು ವರ್ಷ ಕಲಿಬೇಕಾಗತ್ತೆ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಮಾಡಿದ್ದೀವಿ, ವಿಡಿಯೋ ಮಾಡಿದ್ದೀವಿ. ಯಾಕಂದರೆ ನೀವು ಇಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀರಲ್ಲ. ಸ್ಪೆಸಿಫಿಕ್ ಆಗಿ ಅವರ ಈ ಒಂದು ವಿಚಾರದ ಬಗ್ಗೆ ಕುತೂಹಲ ಜಾಸ್ತಿನೇ ಇತ್ತು. ಎಲ್ಲ ವಿಡಿಯೋದಲ್ಲಿ ಸೇಮ್ ಕಾಮೆಂಟ್ ಬರ್ತಾಯಿತ್ತು. ಅದ್ರ ಜೊತೆಗೆ ಇನ್ನೊಂದು ವಿಡಿಯೋ ಇವಾಗಷ್ಟೇ ಶೂಟ್ ಮಾಡಬೇಕು, ಅದು ಸ್ಟ್ರೆಸ್ ರಿಲೇಟೆಡ್ ವಿಡಿಯೋ. ಬಟ್ ಇವಾಗ ನಾನು ಇಲ್ಲಿ ಕೂತಿದ್ದೀನಿ. ನನ್ನ ಕೂದಲು ಶೈನಿಂಗ್ ಆಗಿದೆ, ಲಾಂಗ್ ಆಗಿದೆ. ನಾನು ಪ್ರತಿ ಸತಿ ಬ್ಲೋ ಡ್ರೈ ಎಲ್ಲ ಮಾಡ್ತೀನಿ, ಹೇರ್ ಸ್ಟ್ರೈನಿಂಗ್ ಮಾಡ್ತೀನಿ. ಹೆಂಗೆ ಏನು ಅಂತ ವಿಚಾರಿಸ್ತೀರಾ? ಡೋಂಟ್ ವರಿ, ನಂದು ಹೇರ್ ಉದುರುತ್ತೆ. ಹೇರ್ ಫಾಲ್ ಮಾಮೂಲಿ ಎಷ್ಟಾಗಬೇಕು ಅಷ್ಟು ಆಗೇ ಆಗುತ್ತೆ. ಬಟ್ ನಾನು ಆಲ್ಮೋಸ್ಟ್ ಒಂದು 2 ವೀಕ್ಸಿಂದ ಕನ್ಸ್ಯೂಮ್ ಮಾಡ್ತಾ ಇದ್ದು ಕಾರ್ಮೆಸಿ ಅವರ ಈ ಒಂದು ಬಯೋಟಿನ್ ಪ್ರಾಡಕ್ಟ್. ನೀವು ಈ ಪ್ರಾಡಕ್ಟ್ ಬಗ್ಗೆ ಮಾತಾಡಿದ್ರೆ ನಾನು ಅನ್ಕೋತೀರಾ ಇದೊಂದು ಪ್ರಮೋಷನೇ ಬಿಟ್ಟಾಕಿದ್ದ. ಬಟ್ ಯು ವಿಲ್ ನಾಟ್ ಬಿಲೀವ್ ಇಟ್. ನಾನು ಈ ಡಬ್ಬ ಕೇಳಿ ಖಾಲಿ ಮಾಡಿ ಹಾಕಿದ್ದೀನಿ, ಬಿಕಾಸ್ ಐ ಲವ್ ಇಟ್. ಈ ಪ್ರೋಟೀನ್ ಪೌಡರ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಹಸ್ಬೆಂಡ್ ಹೇಳಿದ್ರು, ಈ ಥರ ಪ್ರೋಟೀನ್ ಪೌಡರ್ ನಿನಗೆ ಕಳಿಸಿದಾರೆ ಅಂದರೆ ಅವರಾಗೆ ನೀನು ಮಿಸ್ ಮಾಡದೆ ತಗೋಬೇಕು ಅಂತ. ಸೊ ನಾನು ಪ್ರತಿದಿನ ತಗೋತಾ ಇದ್ದೀನಿ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಚಾಕ್ಲೇಟ್ ಫ್ಲೇವರಲ್ಲಿದೆ. ಬಟ್ ಇವತ್ತು ನಾನು ಮಾತಾಡಬೇಕಾಗಿರೋದು ಈ ಬಯೋಟಿನ್ ಪ್ರಾಡಕ್ಟ್ ಬಗ್ಗೆ. ಬಯೋಟಿನಲ್ಲಿ ವಿಟಮಿನ್ H ಅನ್ನೋ ಎಲಿಮೆಂಟ್ ಇದೆ. ಇದರಿಂದ ನಮ್ಮ ಕೆರಾಟಿನ್ ಏನಿದೆ ನೋಡಿ, ಅದು ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಈ ವಿಡಿಯೋಗೆ ಉಳಿಯುತ್ತೆ ಇಲ್ವಾ ಅಂತ ಅನ್ಕೊಂಡಿದ್ದೆ, ಬಿಕಾಸ್ ಇಲ್ಲಿ ನೋಡಿ ಇಷ್ಟು ಖಾಲಿಯಾಗಿದೆ. ಇಲ್ಲಿದ್ದ ಪ್ರಾಡಕ್ಟ್ ಇಷ್ಟು ಖಾಲಿಯಾಗಿದೆ, ಬಿಕಾಸ್ ನಾನು ಪ್ರತಿದಿನ ತಗೋತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಒಂದು ತಿಂಗಳು ತಗೊಂಡು ನೋಡಿ, ಕೂದಲು ದಪ್ಪಕ್ಕೆ, ಶೈನಿಂಗ್ ಆಗಿ, ಸ್ಟ್ರೆಂಥನಿಂಗ್ ಆಗಿ ಇರುತ್ತೆ. ಇದನ್ನು ಹೆಂಗೆ ಕನ್ಸ್ಯೂಮ್ ಮಾಡ್ತೀನಿ ಅಂತ ನಿಮಗೆ ಹೇಳಬೇಕಲ್ವಾ? ಈ ಗ್ಲಾಸ್ ಇದೆ, 1 ಸ್ಕೂಪ್ ಈ ಒಂದು ಬಯೋಟಿನ್ ಪೌಡರ್ನ ನಾನು ಇದಕ್ಕೆ ಹಾಕ್ತೀನಿ. ಇಷ್ಟು ನೀರು ಹಾಕೋತೀನಿ. ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಇದನ್ನು ತಗೋಬೇಕು. ಇದು ವೀಗನ್ ಪ್ರಾಡಕ್ಟ್. ಅದ್ರ ಜೊತೆಗೆ ಇದರಲ್ಲಿ ಆಮ್ಲ, ದಾಳಿಂಬೆ, ಬೀಟ್ರೂಟ್, ಬ್ಯಾಂಬೂ ಶೂಟ್ ಈ ಥರ ಅಂಶಗಳು ಇದ್ದು ಇದು ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಹಾಗೇನೆ ಹೆಲ್ದಿಯಾಗಿ ಮಾಡುತ್ತೆ. ಸ್ವಲ್ಪ ಹುಳಿ ಕಟ್ಟ ಮೀಠ ಥರ ಇದೆ. ನನಗದು ನಿಜವಾಗ್ಲೂ ಇಷ್ಟ. ನಾನು ಬೆಳಿಗ್ಗೆ ಪ್ರತಿದಿನ ಇವಾಗ ಏನೇನು ತಗೋತಾ ಇದ್ದೀನಿ ಗೊತ್ತಾ? ಒಂದು ಆ್ಯಪಲ್ ಸೈಡ್ ವಿನೆಗರ್ ತಗೋತೀನಿ, ಈ ಕಾರ್ಮೆಸಿ ಅವರ ಪ್ರೋಟೀನ್ ಪೌಡರ್ ತಗೋತೀನಿ, ಅದ್ರ ಜೊತೆಗೆ ಇದಂತೂ ತಗೋತೀನಿ. ಇದರ ರುಚಿಗೆ ನಾನು ಕಾಯ್ತಾ ಇರ್ತೀನಿ ಇದು ಕುಡಿಯೋದಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ಅಲೋವೆರಾ ಜ್ಯೂಸ್ ಕುಡಿತೀನಿ. 4 ರೀತಿಯ ಈ ಒಂದು ಪ್ರೋಟೀನ್ ಅಂಶಗಳು, ಹೆಲ್ದಿ ಆಗಿರುವಂಥ ಪ್ರಾಡಕ್ಟ್ಸ್ಗಳನ್ನ ಕನ್ಸ್ಯೂಮ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಇದನ್ನು ಯಾರ್ಯಾರು ಕನ್ಸ್ಯೂಮ್ ಮಾಡ್ಬೋದು ಅಂದರೆ, ಪ್ರೆಗ್ನೆಂಟ್ ಇರೋರು ಕನ್ಸ್ಯೂಮ್ ಮಾಡ್ಬೋದು, ಯಾರು ಬೇಕಾದರೂ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಮೇಕ್ ಶ್ಯೂರ್ ನೀವು ಪ್ರೆಗ್ನೆನ್ಸಿಯಲ್ಲಿದ್ದರೆ ನಿಮ್ಮ ಗೈನಕಾಲಜಿಸ್ಟ್ನ ಒಂದ್ಸತಿ ಕೇಳೋದು ಒಳ್ಳೆಯದು. ಸೊ ಆಫರ್ಸ್ ಆಲ್ರೆಡಿ ಇದೆ, ಬಟ್ ಅದಕ್ಕೂ ಮೇಲೆ ನಿಮಗೆ 10% ಎಕ್ಸ್ಟ್ರಾ ಆಫರ್ ಬೇಕು ಅಂದರೆ ನನ್ನ ಕೂಪನ್ ಕೋಡ್ week03 ಅಂತ ಯೂಸ್ ಮಾಡಿ. ನಿಮಗೆ 10% ಆಫರ್ ಕೂಡ ಸಿಗುತ್ತೆ. ಅಮೆಝಾನ್ UA ಇಂದ ಸ್ವಲ್ಪ ಪ್ರಾಡಕ್ಟ್ಸ್ ನಿನ್ನೆ ಆರ್ಡರ್ ಮಾಡಿದ್ವಿ. ನೋಡಿದ್ರೆ ಅದು ಇವತ್ತೇ ಬಂದಿದೆ. ಆಹಾ. ಆ್ಯಂಡ್ ಬಂದಿರೋದು ಇವಾಗ ರಾತ್ರಿಗೆ, ಬಿಕಾಸ್ ಇಲ್ಲಿ ರಂಜಾನ್ ಅಲ್ವಾ. ಸೊ ಹಾಗಾಗಿ ಬೆಳಗ್ಗೆ ಯಾರು ಡ್ಯೂಟಿನಲ್ಲಿ ಇರಲ್ಲ. ನಾನೊಂದು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೀನಿ. ಯಾಕೆ ಅಂದರೆ ನಾವು ಸ್ಪೆಷಲಿ ಹೋಟೆಲ್ಸ್ಗೆಲ್ಲ ಹೋಗ್ತಾ ಇರ್ತೀವಲ್ಲ, ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ನನ್ನದಿರೋ ದೊಡ್ಡ ರಿಂಗ್ ಲೈಟ್, ಅದು 18 ಇಂಚ್. ಅದು ನಮ್ಮ
ಬ್ಯಾಗಲ್ಲೂ ಹಿಡಿಯಲ್ಲ, ಎಲ್ಲೂ ಹಿಡಿಯಲ್ಲ, ತೊಗೊಂಡೋಗೋದು ತುಂಬ ಕಷ್ಟ. ಸೊ ಅದಕ್ಕೆ ಅಂತ ಕ್ಯಾರಿ ಮಾಡೋದಕ್ಕೆ ಈಸಿ ಆಗಲಿ ಅಂತ ಒಂದು ಪುಟ್ಟದು ಆರ್ಡರ್ ಮಾಡಿದ್ದೀನಿ. ಇದು 10 ಇಂಚದು ಪುಟ್ಟ ರಿಂಗ್ ಲೈಟ್. ತಿನ್ನಿ ಅಂತ ಸ್ವೀಟ್ಸ್ ಆಯಿತಾ. ದೀಪ ಅವರು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು, ಇವಾಗಷ್ಟೇ ಇದ್ದರು. ಸೊ ಇದು ಏನಪ್ಪ ಇದು ಮೊನೊಪಾಡ್. ಸೊ ನಂದು ಫಿಲಿಪ್ಸ್ ಅವ್ರದ್ದಿತ್ತು, ತುಂಬಾ ಚೆನ್ನಾಗಿರೋ ಬ್ರ್ಯಾಂಡ್. ಇಟ್ ವಾಸ್ 140 dirhams. 140 dirhams ಅಂದ್ರೆ ಎಷ್ಟು? 2800 rupees ಕೊಟ್ಟಿದ್ದೆ ನಾನು ಅದಕ್ಕೆ. ಬಟ್ ನಾನು ಊರಿಗೆ ತಗೊಂಡೋಗಿ ಮದುವೆ ಟೈಮಲ್ಲೆಲ್ಲ ಫುಲ್ ಭರ್ಜರಿ ಯೂಸ್ ಮಾಡಿ ಇಲ್ಲಿ ಬಂದಿದ್ದು ಮರುದಿನಾನೇ ವಿಡಿಯೋ ಮಾಡ್ತಾ ಇದ್ದೀನಿ, ಟಪಕ್ಕನ ಮುರಿದೇ ಬಿಟ್ಟು. ಆ್ಯಂಡ್ ಇಟ್ ವಾಸ್ ಎಕ್ಸಲೆಂಟ್ ಆಯಿತಾ. ಆ ಥರ ಹುಡುಕ್ತಾ ಇದೆ, ನನಗೆ ಸಿಗಲೇ ಇಲ್ಲ. ಬಟ್ ಫೈನಲಿ ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ಬ್ಲೂಟೂತ್ ಆ್ಯಂಡ್ ತುಂಬಾ ಚೆನ್ನಾಗಿದೆ, ಅದರಷ್ಟೇ ಚೆನ್ನಾಗಿದೆ. ಐ ಆಮ್ ಫೀಲಿಂಗ್ ವೆರಿ ಗುಡ್. ಏನು ಬೇಬಿ ಇದು? ಇದೇನು ಅಂತ ಗೊತ್ತಾಯಿತು. ನಮ್ಮ ಹತ್ರ ಗೋಪ್ರೋ ಇದೆಯಲ್ಲ, ನಿಮಗೆ ಗೊತ್ತಿದೆಯಲ್ಲ ಗೋಪ್ರೋ, ಅದಕ್ಕೆ ಒಂದು ಬ್ಯಾಗ್. ಬಿಕಾಸ್ ನಾನು ಗೋಪ್ರೋನ ಚಿಕ್ಕ ಪ್ಲಾಸ್ಟಿಕಲ್ಲಿ ಹಾಕಿಟ್ಟಿದ್ದೀನಿ, ಅದರ ಬ್ಯಾಗ್ ದೊಡ್ಡದಿದೆ ಅಂತ. ಸೊ ಒಂದು ಚಿಕ್ಕ ಬ್ಯಾಗ್ ತಗೊಂಡಿದ್ದೀನಿ ಗೋಪ್ರೋ ಹಾಕೋದಕ್ಕೆ. ಐ ಹೋಪ್ ಇದು ಎಲ್ಲ ಗೋಪ್ರೋ ಪಾರ್ಟ್ಸ್ ಹಿಡಿಯುತ್ತೆ ಇದರಲ್ಲಿ. ಗೋಪ್ರೋ ಕೇಸ್, ಕವರ್, ಈ ಥರ ಇಡ್ಬೋದು. ತಗೊಳ್ಳಿ ಚಿನ್ನಿ, ನೀವು ಅರೇಂಜ್ ಮಾಡಿ. ಸೊ ಸ್ಟ್ರೆಂಥನಿಂಗ್ ಎಕ್ಸಸೈಸು ಬೇಕು ಅಲ್ವಾ. ಸೊ ಡಂಬೆಲ್ಸ್ನ ಆರ್ಡರ್ ಮಾಡಿದ್ದೀನಿ. ನೀವು ನಂಬಲ್ಲವ ನನ್ನನ್ನು, ಬಟ್ ನಾನು 30 kg ಅದು ಬಾರ್ಬೆಲ್ ಅಂತೀವಲ್ಲ ಅದನ್ನು ಎತ್ತಿದ್ದೀನಿ. ಇದೇನಂತೀವಿ ಅದಕ್ಕೆ, ರೌಂಡ್ ಇರುತ್ತೆ, ಕೆಟಲ್ ಬೆಲ್, ಡಂಬೆಲ್, ಬಾರ್ಬೆಲ್, ಇದನ್ನೆಲ್ಲ ನಾನು ಕಲ್ಟ್ ಫಿಟ್ನೆಸ್ಸಲ್ಲಿ ಕಲ್ತಿರೋದು. ನಾನು ಕಲ್ಟ್ ಫಿಟ್ನೆಸ್ ಹೋಗ್ತಾ ಇದ್ದೆ ಮದುವೆಗೋಸ್ಕರ ಸ್ಲಿಮ್ ಆಗಬೇಕು ಅಂತ. ತುಂಬ ಚೆನ್ನಾಗಿ ಅಲ್ಟಿಮೇಟ್ ಆಗಿ ಟ್ರೈನಿಂಗ್ ಕೊಟ್ಟರು. ನಾನು 62 ಇದ್ದವಳು 54 ಆಗಿದ್ದೆ ನನ್ನ ಮದುವೆ ಟೈಮ್ಗೆ. ಅಷ್ಟು ಚೆನ್ನಾಗಿ ಟ್ರೈನಿಂಗ್ ಇತ್ತು. ಐ ಲವ್ ಕಲ್ಟ್ ಫಿಟ್ನೆಸ್. ಆ ಥರದ್ದು ಏನಾದರೂ ಫಿಟ್ನೆಸ್ ನನಗೆ ಮತ್ತೆ ಲೈಫಲ್ಲಿ ಸಿಗರೆ ನಾನು ಖಂಡಿತವಾಗಿ ಹೋಗ್ತೀನಿ. ಬೇಬಿ ಪ್ಲೀಸ್ ಹೆಲ್ಪ್ ಮೀ ವಿತ್ ದಿಸ್. ಸೊ ಇದು 5 kg ಡಂಬೆಲ್, ಸಖತ್ತಾಗಿದೆ. ಲವ್ಲಿ. 10 kg ಇದೆ ನನ್ನ ಹತ್ರ ಇವಾಗ. ಪ್ರತಿದಿನ ಮಾಡಬೇಕು. ಜೋರ್ ಲಗಾಕೆ ಐಸಾ, ನನಗೆ ಇಷ್ಟ ಆಯ್ತು, ನಾನು ಮಾಡ್ತೀನಿ. ಅಷ್ಟೇನಪ್ಪ, ಇದಿಷ್ಟೇ ಅಮೆಝಾನಿಂದ ಬಂತು. ಇದೀಗ ವಿಡಿಯೋ ಮುಗಿಸುವಂಥ ಸಮಯ. ವೆರಿ ಹ್ಯಾಪಿ. ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಅಕಸ್ಮಾತ್ UAE ಯಾರಾದರೂ ಇದ್ದು ನಿಮಗೂ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ದಿಸ್ ಇಸ್ ನಾಟ್ ಸ್ಪಾನ್ಸರ್ಡ್, ಜಸ್ಟ್ ಸೊ ದ್ಯಾಟ್ ನಿಮ್ಗೆ ಏನಾದರೂ ಬೆನಿಫಿಟ್ ಆಗುತ್ತೆ ಅಂತ. ಐ ಹೋಪ್ ಇದು ಕ್ಯಾಶುವಲ್ ವ್ಲಾಗ್ ನಿಮ್ಗೆ ಇಷ್ಟವಾಗಿರುತ್ತೆ, ಖಂಡಿತವಾಗ್ಲೂ ಇಷ್ಟವಾಗಿರುತ್ತೆ. ಬಿಕಾಸ್ ನಿಮ್ಗೆ ಈ ಥರದ ಕ್ಯಾಶುವಲ್ ವ್ಲಾಗ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಆ್ಯಂಡ್ ಡೋಂಟ್ ಫರ್ಗೆಟ್ ಮೈ ಫೇವ್ರೇಟ್ ಬಯೋಟಿನ್ ಫ್ರಮ್ ಕಾರ್ಮೆಸಿ. ಬ್ಯೂಟಿಫುಲ್ ಆಗಿರೋಂಥ ಯಮ್ಮಿ ಪ್ರಾಡಕ್ಟ್. ನಾನು ಎಷ್ಟು ಕಾಲ್ ಮಾಡಿದ್ದೀನಿ ಅಂತ ನೀವು ನೋಡಿದ್ದೀರಾ. ಸೊ ಇಟ್ ಇಸ್ ಮೈ ಆನೆಸ್ಟ್ ರಿವ್ಯೂ. ಆ್ಯಂಡ್ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂದರೆ ಅವರ ಅಮೆಝಾನ್ ಲಿಂಕ್ ಹಾಗೆ ಕಾರ್ಮೆಸಿ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ಸೊ ನಿಮಗೆ ಎಕ್ಸ್ಟ್ರಾ 10% ಆಫರ್ ಬೇಕು ಅಂದರೆ Week03 ಅನ್ನೋ ಕೋಡ್ ಯೂಸ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತನ ಸದಾ ಪ್ರೋತ್ಸಾಹಿಸಿ. ಓಕೆನಾ? ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.